ಕೇಂದ್ರ ಸರ್ಕಾರದ ಧೋರಣೆ ವಿರೋಧ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. ಇದರ ವಿರೋಧವಾಗಿ ಕೆಪಿಸಿಸಿ ಆದೇಶದ ಮೇರೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೆಯೇ 300 ಗ್ರಾಮ ಪಂಚಾಯತ್ ಜಂಟಿಯಲ್ಲಿ ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ NS ಕರೀಂರವರು ಇದ್ದಾರೆ. ಅವರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಜಿಲ್ಲಾ ಉಪಾಧ್ಯಕ್ಷರಾದ ಸದಾಶಿವ ಉಳ್ಳಾಳವರಿದ್ದಾರೆ. ಅವರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಳ್ಳಾಳ ನಗರಸಭೆಯ ಮಾಜಿ ಕೌನ್ಸಿಲರಾದ ದಿನೇಶ್ ರೈ ಅವರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. 300 ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಲ್ಫ್ರೆಡ್ ರವರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ 300 ಗ್ರಾಮ ಸಮಿತಿ ಅಧ್ಯಕ್ಷರಾದ ಅಜೀಜ್ RKC ಅವರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಳ್ಮಾ ಪಂಚಾಯತ್ನ ಅಧ್ಯಕ್ಷರಾದ CM ಸತಾರ್ ಅವರಿದ್ದಾರೆ. ಅವರಿಗೂ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನರಿಂಗಾನ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು, ಬಂಟ್ವಾಳ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನವಾಜ್ ಅವರಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೋಟೆಕಾರ್ ಸೋಮೇಶ್ವರ ಗ್ರಾಮದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮುನೀರ್ ಬಾವರವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂಟಕ್ ಸಿದ್ದಿಕ್ರವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕೋಟೆಕಾರ್ ಗ್ರಾಮದ ಅಧ್ಯಕ್ಷರು, ಉಳ್ಳಾಲ ಬ್ಲಾಕಿನ ಟ್ರೆಜರರ್ ಆದ ಪುರುಷೋತ್ತಮ ಆಂಚನರು ಇದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾದ ದೇವಕಿ ಅವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಯಾದ ಇಕ್ಬಾಲ್ ಸಾಮಲಿಗೆ ಇದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸೋಮೇಶ್ವರ ಗ್ರಾಮದ ಅಧ್ಯಕ್ಷರಾದ ಕಿಶೋರ್ ಗಟ್ಟಿಯವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಇಂಟಕದ ವಿಶಾಲ್ ರವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನೌಸಿರ್ KPCC ವಕ್ತಾರರಾದ ಅಭಿಷೇಕ್ ರವರಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಾಗೆಯೇ ನೌಸಿರ್ನವರಿದ್ದಾರೆ. ಅವರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ನೌಸಿರ್ 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನೌಸಿರ್ ಇದ್ದಾರೆ. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಪಂಚಾಯತ್ ಸದಸ್ಯರು ಹಾಗೆಯೇ ಇಲ್ಲಿ ನೆರೆದ ಎಲ್ಲರಿಗೂ, ಯಾರಿಗಾದರೂ ತಪ್ಪಿದರೆ ಕ್ಷಮಿಸಿ. ಎಲ್ಲರಿಗೂ ಒಂದೇ ಮಾತಲ್ಲಿ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ, ಅಡುಗೆ ಅನಿಲದ ದರ ಏರಿಕೆ ವಿರುದ್ಧ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಹಮ್ಮಿಕೊಂಡಿರತಕ್ಕಂಥ ಏನು ಪ್ರತಿಭಟನೆಗ ಒಂದು ಕಾರ್ಯಕ್ರಮದ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿ ಅಸೇಗೋಲಿಯವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸದಾಶಿವ ಉಳ್ಳಾಲ್ ಅವರೇ, ಇಲ್ಲಿ ನೆರೆದಿರತಕ್ಕಂಥ ಈ 300 ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ಸದಸ್ಯರಾದಂಥ ಆತ್ಮೀಯರಾದಂಥ ಅಜೀಜ್ ರವರೇ ಹಾಗೂ ವಿಲ್ಫ್ರೆಡ್ ರವರೇ, ಎಲ್ಲ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಮೆಲ್ವಿನ್ ರವರೇ, ವಾಲ್ವಿನ್ ರವರೇ ಹಾಗೂ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ದೇವಕಿಯವರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇವತ್ತು ಬಡವರ ಪರವಾಗಿ ಯಾವತ್ತೂ ಕೂಡ ಈ ದೇಶದಲ್ಲಿ ಬಡವರ ಪರವಾಗಿ ಇರತಕ್ಕಂಥ ಒಂದು ಪಕ್ಷ ಇದ್ದರೆ, ಬಡವರಿಗೆ ಅಥವಾ ಜನಸಾಮಾನ್ಯರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಒಂದು ಪಕ್ಷ ಈ ದೇಶದಲ್ಲಿ ಸಾಮಾಜಿಕವಾದ ಒಂದು ಪಕ್ಷ ಇದ್ದರೆ ಅದು ಜಾತ್ಯತೀತವಾದ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನರೇಂದ್ರ ಮೋದಿಯವರು ಸುಳ್ಳನ್ನು ಹೇಳುವುದನ್ನು ಬಿಟ್ಟರೆ ಇಂಥ ಒಂದು ಸುಳ್ಳು ಹೇಳುವಂಥ ಪ್ರಧಾನಮಂತ್ರಿ ದೇಶದಲ್ಲಿ ಬಹುಶಃ
ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರಪ್ರಥಮವಾದಂಥ ಪ್ರಧಾನಿ, ಸುಳ್ಳುಗಾರ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತೇಳಿ ಇಡೀ ಇವತ್ತೆಲ್ಲರೂ ಹೇಳ್ತಕ್ಕಂಥ ವಿಚಾರ. ಬಿಜೆಪಿಗೆ ಧಿಕ್ಕಾರ. ಬಂಧುಗಳೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನರಿಗೆ ಪ್ರತಿಯೊಬ್ಬರ ಏನು ಕಪ್ಪು ಹಣವನ್ನು ತಂದು, ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕಲ್ಲಿರತಕ್ಕಂಥ ಕಪ್ಪು ಹಣವನ್ನು ತಂದು 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೇವೆ ಅನ್ನುವಂಥ ಸುಳ್ಳನ್ನು ಹೇಳಿ 15 ಲಕ್ಷ ಬಿಡಿ, 15,000 ಬಿಡಿ, 15 ರೂಪಾಯಿ ಕೊಡತಕ್ಕಂಥ ಯೋಗ್ಯತೆ ಇಲ್ಲದಂಥ ಒಂದು ಸರ್ಕಾರ ಇದ್ದರೆ ಅದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅನ್ನುವುದನ್ನು ನಾವು ಇವತ್ತು ಹೇಳಬೇಕಾಗಿದೆ. 450 ರೂಪಾಯಿ ಇತ್ತು. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ 450 ರೂಪಾಯಿ. ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಮುಖಂಡರೇ, ನಿಮಗೆ ಕಣ್ಣು ಅಥವಾ ಕಿವಿ ಯಾವುದು ಕೂಡ ಇಲ್ವಾ? ಸುಳ್ಳನ್ನು ಹೇಳಿಕೊಂಡು ಮತ ಪ್ರಚಾರವನ್ನು ಮಾಡ್ತೀರಿ, ಮತವನ್ನು ಯಾಚನೆ ಮಾಡ್ತೀರಿ ಮನೆ ಮನೆಗೆ ಹೋಗಿ. ನಾನು ಕಾರ್ಯಕರ್ತರನ್ನು ಸೇರಿಸಿ ಇವತ್ತು ಮಾತಾಡ್ತಾ ಇದ್ದೇನೆ. ನಾಯಕರು ಹೇಗೂ ಸುಳ್ಳು ಹೇಳ್ತಾರೆ. ಯಾವುದೇ ನಾಯಕ ಕೂಡ ಸತ್ಯ ಹೇಳುವ ನಾಯಕ ಬಿಜೆಪಿಯಲ್ಲಿ ಇಲ್ಲ. ಸುಳ್ಳು ಹೇಳುವಂಥ ಕಾರ್ಯಕರ್ತರು ಬಿಜೆಪಿಯಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಆ ರೀತಿ ಮಾಡತಕ್ಕಂಥ ಪಕ್ಷ ಅಲ್ಲ. ಬಂಧುಗಳು, ಇವತ್ತು ಆಲೋಚನೆ ಮಾಡಿ, ಆವತ್ತು 450ರಿಂದ 460 ರೂಪಾಯಿ ಆದಾಗ ಮಹಿಳಾ ಮೋರ್ಚಾ, ಬಿಜೆಪಿಯ ಮಹಿಳಾ ಮೋರ್ಚಾದ ಹೆಂಗಸರೆಲ್ಲ ಸೇರಿ ರಸ್ತೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಇಟ್ಟು ಅಡಿಗೆ ಮಾಡಿ ಚಹಾ ಕುಡಿದು ಯಾರ್ಯಾರಿಗೆ ಕೊಟ್ಟು ಪ್ರತಿಭಟನೆಯನ್ನು ಮಾಡಿದ್ರಿ. ನಿಮಗೇನು ಕಣ್ಣು ಕಾಣ್ತಾ ಇಲ್ವಾ? ನಿಮಗೇನು ಕಿವಿ ಕೇಳ್ತಾ ಇಲ್ವಾ? ನಿಮಗೇನು ಪತ್ರಿಕೆ ಓದಲಿಕ್ಕೆ ಬರುವುದಿಲ್ವಾ? ಅಥವಾ ನೀವು ಇವತ್ತು ಅದೇ ಪ್ರಶ್ನೆಯನ್ನು ನಿಮ್ಮ ಕೇಂದ್ರದ ನರೇಂದ್ರ ಮೋದಿಗೆ ಕೇಳಬೇಕು ಅನ್ನುವಂಥ ಒತ್ತಡವನ್ನು ಇವತ್ತು ಕಾಂಗ್ರೆಸ್ ಆಗ್ತಾ ಇದೆ. ಏನಿದೆ, ಇವತ್ತು RSSನವರು ಇರ್ಬೋದು, ಇವತ್ತು ಬಜರಂಗ ದಳದವರು ಇರ್ಬೋದು, ಇವತ್ತು ಹಿಂದೂ ಯುವಸೇನೆಯರು ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಯಾರೇ ಇರಲಿ, ಯುವಕರೇ, ನಿಮ್ಮನ್ನು ದುರ್ಬಳಕೆ ಮಾಡ್ತಾ ಇದೆ ಈ ಬಿಜೆಪಿ. ಹಿಂದೆ ಇದ್ರು ಮಹೇಂದ್ರ ಕುಮಾರ್ ಅನ್ನುವಂಥ ಒಬ್ಬ ಇದ್ದ ಬಿಜೆಪಿಯಲ್ಲಿ. ಅದಾದ ನಂತರ ಅರುಣ್ ಪುತ್ತಿಲ ಅಂತೇಳಿ ಪುತ್ತೂರಿನಲ್ಲಿ ಪ್ರಭಾವಿ ಒಬ್ಬ ಯುವ ನಾಯಕ ಇದ್ದ. ಅವನ ಮೇಲೆ 38 ಕೇಸನ್ನು ಹಾಕಿದ್ದು ಇದೇ ಕಳೆದ ಬಾರಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗ ಅನ್ನೋದನ್ನು ಯುವಕರೇ ಮರೆಯಬೇಡಿ. ಇವತ್ತು ಪ್ರವೀಣ್ ವಾಲ್ಗೆ ಅವರು ಎಲ್ಲಿದ್ದಾರೆ? ಹಿಂದೂ ಯುವಸೇನೆ ಬಜರಂಗ ದಳದಲ್ಲಿ ಎಲ್ಲ ಯುವಕರನ್ನ, ಹಿಂದೂ ಯುವಕರನ್ನ ಬಳಸಿಕೊಂಡು ಇವತ್ತು ಮತವನ್ನು ಪಡೆಯತಕ್ಕಂಥ ಕೆಲಸವನ್ನು ಮಾತ್ರ ಬಿಜೆಪಿ ಮಾಡ್ತಾ ಇದೆ. ಬಿಟ್ಟರೆ ಜನಸಾಮಾನ್ಯನಿಗೆ ಬೇಕಾದ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದೆಯಾ? ಬಿಜೆಪಿಗೆ ಧಿಕ್ಕಾರ. ಇವತ್ತು ಬಿಜೆಪಿ ಮೋದಿ ಸರ್ಕಾರಕ್ಕೆ, ಬಿಜೆಪಿ ಮೋದಿ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಹೆಚ್ಚೇನು ಮಾತನಾಡತಕ್ಕಂಥ ವಿಚಾರ ಅಲ್ಲ. ಕಾಂಗ್ರೆಸ್ ಇವತ್ತು ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಆದೇಶದ ಮೇರೆಗೆ ಇವತ್ತು ಕೋವಿಡ್-19 ಇದ್ರೂ ಕೂಡ ನಮಗೆ ಪೊಲೀಸ್ನವರ ಅನುಮತಿ ಕೊಡಲಿಲ್ಲ. ಮೊನ್ನೆ ನಾವು ಕಲ್ಲಾಪಲ್ಲಿ ಮೊನ್ನೆ ಮಾಡಿದೆವು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರಂತೆ, ನಿಮಗೆ ಅನುಮತಿಯನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಸನ್ಮಾನ್ಯ ಇನ್ಸ್ಪೆಕ್ಟರ್ ಸರ್ ಅವರೇ, ನಿಮಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳಬಹುದಾ? ಅಥವಾ ಬಿಜೆಪಿ ಸರ್ಕಾರದಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಮಾನ್ಯ ನರೇಂದ್ರ ಮೋದಿಯವರೇ, ಮಾನ್ಯ ಯಡಿಯೂರಪ್ಪನವರೇ, ನೀವು ಉಪಚುನಾವಣೆಯನ್ನು ಮಾಡಿದ್ರಲ್ಲ, ಇಷ್ಟೆಲ್ಲ ಉಪಚುನಾವಣೆಯನ್ನು ಮಾಡಿ 2ನೇ ಅಲೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಂದಿದೆ ಅನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ಬೇಕಿತ್ತಾ? ನಿಮ್ಮ ಸರ್ಕಾರ ಯಾವತ್ತೂ ಕೂಡ ಸಂಖ್ಯಾಬಲ ಇದ್ದ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಅಲ್ಲ. ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಜನ ಆಯ್ಕೆ ಮಾಡಿದ್ದಲ್ಲ. 15 ಜನ ಶಾಸಕರನ್ನು ಖರೀದಿ ಮಾಡುವ ಮುಖಾಂತರ ಸಂಖ್ಯಾಬಲವನ್ನು ಹೆಚ್ಚು ಮಾಡಿ ಇವತ್ತು ಅಧಿಕಾರದಲ್ಲಿದ್ದೀರಿ ಅಷ್ಟೇ. ಬಿಟ್ಟರೆ ನಿಮ್ಮ ಸರ್ಕಾರ ಯಡಿಯೂರಪ್ಪನವರೇ ಯಾವತ್ತೂ ಕೂಡ ಯಾವುದೇ ಒಂದು ಜನಸಾಮಾನ್ಯನಿಗೆ ಅನುಕೂಲವಾಗತಕ್ಕಂಥ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಎಲ್ಲವೂ ಬಿಡಿ, ಈ ಕೋವಿಡ್-19 ಕೊರೋನಾ ಅನ್ನುವಂಥ ಮಹಾಮಾರಿ ದೇಶಕ್ಕೆ, ಪ್ರಪಂಚಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ಸರಿಯಾದಂಥ ನಿಲುವನ್ನು ತೆಗೆದುಕೊಳ್ಳತಕ್ಕಂಥ ಯಾವ ನಾಯಕನು, ಯಾವ ಮಂತ್ರಿಯೂ ಕೂಡ ಇಲ್ಲ ಅನ್ನುವುದು ಇವತ್ತು ಜನಸಾಮಾನ್ಯನಿಗೆ ಗೊತ್ತಾಗಿದೆ. ಏನು ಹೇಳಿದ್ರಿ? ಕೋವಿಶೀಲ್ಡ್ ಅಂತೇಳಿ ಬಂತು, ಕೋವಿ ವ್ಯಾಕ್ಸಿನ್ ಅಂತೇಳಿ ಬಂತು.
ಕೋವಿಶೀಲ್ಡ್ ತಗೊಂಡಂತ ಒಬ್ಬ ವ್ಯಕ್ತಿ 28ನೇ ದಿನದಲ್ಲಿ 2ನೇ ಲಸಿಕೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಆದೇಶವನ್ನು ಮಾಡಿದವರು ಯಾರು? ನಿಮ್ಮದೇ ಕೇಂದ್ರ ಸರ್ಕಾರ, ನಿಮ್ಮದೇ ರಾಜ್ಯ ಸರ್ಕಾರ. ಆದರೆ ನಿಮ್ಮಲ್ಲಿ ಬೇಕಾದಂಥ ಲಸಿಕೆಯನ್ನು ಕೊಡಲಿಕ್ಕೆ ಆಗದೇ ಇದ್ದ ಕಾರಣಕ್ಕಾಗಿ ಇವತ್ತು 6 ತಿಂಗಳು ಅಥವಾ 12 ವಾರಗಳವರೆಗೆ ನೀವು ಅದನ್ನು ಮುಂದೆ ಹೇಳಿದ್ರಿ. ನಾಚಿಕೆ ಆಗಬೇಕು ನಿಮಗೆ. ಆಡಳಿತದಲ್ಲಿ ಇದ್ದುಕೊಂಡು ಯಾವುದೇ ರೀತಿಯ ಜನಪರ ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇದ್ದಂಥ ಒಂದು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಮೋದಿಯ ಸರ್ಕಾರ, ಅದೇ ರೀತಿ ಯಡಿಯೂರಪ್ಪನವರ ಸರ್ಕಾರ. ಬಂಧುಗಳೇ, ಇವತ್ತು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಕೇವಲ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಏರಿಕೆ ಆದರೆ ದಿನಸಿ ಅಂಗಡಿ, ದಿನಸಿ ಏನು ನಮಗೆ ಬೇಕಾದಂಥ ಪ್ರೊವಿಷನ್ ಸ್ಟೋರ್ಗಳಲ್ಲಿ ಸಿಗತಕ್ಕಂಥ ನಮ್ಮ ದಿನಚರಿ ಸಾಮಾನುಗಳ ರೇಟ್ ಕೂಡ ಬೆಲೆ ಕೂಡ ಹೆಚ್ಚಾಗಿದೆ. ಬಿಜೆಪಿ ಮೋದಿ ಸರ್ಕಾರಕ್ಕೆ, ರಾಜ್ಯದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಅರ್ಥ ಮಾಡಿಕೊಳ್ಬೇಕು. ಕೋವಿಡ್ ಅಥವಾ ಕೊರೋನಾ ಬರುವುದು ಇಲ್ಲ ಅಂತ ಆಗಿದ್ದಿದ್ರೆ ಈ ದೇಶದಲ್ಲಿ ಒಂದು ಕಾನೂನನ್ನು ತರಲಿಕ್ಕೆ ಹೊರಟು ಇವರು. ಈ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ನಾಯಕರೇ, ನಿಮಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ ನೀವು ನಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಬನ್ನಿ. ಸನ್ಮಾನ್ಯ UT ಖಾದರ್ ಅವರನ್ನು ದೂರಿಕೊಂಡು ಅಥವಾ ಇನ್ನಿತರ ವಿಚಾರವನ್ನು ಮಾತನಾಡಿಕೊಂಡು ಹೋಗುವಂಥದ್ದಲ್ಲ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇವತ್ತು ನಿಮ್ಮದೇ ಇದೆ, BJP ಅವರೇ. ಆವತ್ತೊಂದು ಕಾನೂನನ್ನು ತಂದ್ರಿ, ಯಾವುದು NRC. ನಿಮಗೆ ಅದನ್ನು ಸಫಲತೆ ಮಾಡಲಿಕ್ಕೆ ಆಯ್ತಾ? ಖಂಡಿತ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಜಾತ್ಯತೀತ ನಿಲುವು ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಇರುವವರೆಗೆ ಯಾವುದೇ ಸಮುದಾಯದವರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ಆದರೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿದಂಥ ವಿಚಾರ ನಮ್ಮ ಮುಖ್ಯ ವಿಚಾರ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ತೆಗೆದುಕೊಂಡು ಹೋದರೆ ಅವರು ಕೆಟ್ಟದನ್ನು ಮಾಡಿದ್ದನ್ನು ತೆಗೆದುಕೊಂಡು ಹೋದಾಗ ಎಲ್ಲವೂ ಕೂಡ ನೆನಪಾಗ್ತಾ ಇದೆ ಅಷ್ಟೇ. ಹಾಗಾಗಿ ಇವತ್ತು ನರೇಂದ್ರ ಮೋದಿಯ ಸರ್ಕಾರ ಸುಳ್ಳನ್ನು ಹೇಳುವುದು ಬಿಟ್ಟರೆ ಯಾವುದೇ ಕೂಡ ಸತ್ಯ ವಿಚಾರವನ್ನು ಜನಸಾಮಾನ್ಯರಿಗೆ ಅನುಕೂಲವಾಗತಕ್ಕಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಸರ್ಕಾರ ಇದೆ. ಯಡಿಯೂರಪ್ಪನವರೇ, ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ. ಯಾವುದಾದ್ರೂ ಒಬ್ಬ ಬಡವನಿಗೆ ಒಂದು ಹಕ್ಕುಪತ್ರ ಕೊಡತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಒಂದು ಸರ್ಕಾರ ಅದು ಸನ್ಮಾನ್ಯ ಯಡಿಯೂರಪ್ಪನವರ BJP ಸರ್ಕಾರ. ಬಿಜೆಪಿ ಹಾಗಾಗಿ ಇನ್ನೇನು ಹೆಚ್ಚು ಮಾತನಾಡದೆ ಇನ್ನೂ ಕೂಡ ಅನೇಕ ನಾಯಕರು ನಮ್ಮ ಪಕ್ಷದ ಮಾತನಾಡಲಿಕ್ಕಿದ್ದಾರೆ, ಯುವ ನಾಯಕರು ಕೂಡ ಇದ್ದಾರೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಇದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮುಖಾಂತರ ಜನಸಾಮಾನ್ಯರ ಕಷ್ಟದ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಇವತ್ತು ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ಬ್ಲಾಕ್ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಸ್ವಾಗತವನ್ನು ಮಾಡ್ತಾ, ಇವತ್ತು ಬಹುಶಃ ತಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ BJPಯ ಒಬ್ಬ ಏಜೆಂಟ್ ಇದ್ದಾನೆ, ಚಕ್ರವರ್ತಿ ಸೂಲಿಬೆಲೆ ಅಂತ ಅವನ ಹೆಸರು. ಆತ ಭಾಷಣವನ್ನು ಮಾಡುವಾಗ ಒಂದು ಉಲ್ಲೇಖವನ್ನು ಮಾಡ್ತಾನೆ. ಏನು ಅಂತ ಹೇಳಿದರೆ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ದುಬೈನ ಶೇಖಿಗೆ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಉಲ್ಲೇಖ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ದೇಶದ ಬಡ ಜನರಿಗೆ ಇವತ್ತು ಪೆಟ್ರೋಲ್ ಡೀಸೆಲನ್ನು ಖರೀದಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಹಾಗಾಗಿ ಅದರ ಮೇಲೆ ಇರ್ತಕ್ಕಂಥ ತೆರಿಗೆಯನ್ನು ಕಮ್ಮಿ ಮಾಡಬೇಕು ಅಂತ ಅವತ್ತು ಚಕ್ರವರ್ತಿ ಸುಲೇಬೆಲೆ ಅವರು ಮಾತಾಡುವಾಗ ಒಂದು ವೇದಿಕೆಯಲ್ಲಿ ಹೇಳ್ತಾರೆ. ಇವತ್ತು ನಾನು ಅದೇ ಚಕ್ರವರ್ತಿ ಸುಲೇಬೆಲೆ ಅವ್ರ ಹತ್ರ ಕೇಳ್ತೇನೆ, ಇವತ್ತು ಯಾವುದೇ ಇಂಪೋರ್ಟ್ ಟ್ಯಾಕ್ಸನ್ನು ಕೂಡ ಜಾಸ್ತಿ ಮಾಡಿದ್ರು ಕೂಡ ಇವತ್ತು ತಮ್ಮದೇ ಸರ್ಕಾರ ಇವತ್ತು ಏಕಾಏಕಿಯಾಗಿ 100 ರೂಪಾಯಿಯನ್ನು ಮಾಡಿದೆ ಪೆಟ್ರೋಲ್ ಡೀಸೆಲಿಗೆ. ಇವತ್ತು ಯಾಕೆ ನೀವು ಪತ್ರವನ್ನು ಬರೀತಿಲ್ಲ ನೀವು ನರೇಂದ್ರ ಮೋದಿ ಅವರಿಗೆ? ಯಾಕೆ ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮ್ಮ ಹತ್ರ ಪೆನ್ನು ಪೇಪರ್ ಇಲ್ವಾ? ಅದು ಇಲ್ಲದೆ ಹೋದಂಥ ಸಂದರ್ಭ ಇದ್ದರೆ ಹೇಳಿ, ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮ ಮನೆಗೆ ಪೆನ್ನು ಪೇಪರನ್ನು ತಲುಪಿಸ್ತೇವೆ, ಹಾಗಾದರೂ ನಿಮಗೆ ತಾಕತ್ತಿದೆಯಾ ಅಂತ ನೋಡುವ. ಇವತ್ತು ಬಹುಶಃ ಸುಳ್ಳುಗಳನ್ನು ಹೇಳುವಂಥ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಂಥ BJP ಸರ್ಕಾರ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು.
ಇವತ್ತು ಈ ಒಂದು ಕೋವಿಡ್ ಸಂದರ್ಭಗಳಲ್ಲಿ ಅದು ಎಷ್ಟೋ ಜನರ ಉದ್ಯೋಗ ಹೋಗಿ ಇವತ್ತು ಯುವ ಜನರು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕೆಲವು ಹೋಮ್ ಡೆಲಿವರಿ ಮಾಡುವಂಥ ಫುಡ್ಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ವೇತನ ಅವರಿಗೆ ಸಿಕ್ಕಿತಾ ಇದೆ. ಇವತ್ತು ಅವರಿಗೇನು ಹೆಚ್ಚು ಸಂಬಳ ದೊರಕ್ತಾ ಇಲ್ಲ. ಆದರೂ ಕೂಡ ಇಂಥ ಸಂದರ್ಭಗಳಲ್ಲಿ ನೀವು ಏಕಾಏಕಿ 100 ರೂಪಾಯಿಯನ್ನು ಮಾಡಿದರೆ ಅವರ ಗಾಡಿಗೆ ಹಾಕುವಂಥ ಪೆಟ್ರೋಲ್ಗೆ ಅವರಿಗೆ ಸರಿಯಾಗ್ತದೆ ಹೊರತು ಅವರ ಮನೆಗೆ ಅವರಿಗೆ ಒಂದು ಊಟವನ್ನು ಮಾಡಲಿಕ್ಕೆ, ನೆಮ್ಮದಿಯನ್ನು ಕೊಡಲಿಕ್ಕೆ BJPಯಿಂದ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಬಹುಶಃ ಕೆಲವು ಬಿಜೆಪಿ ಮೋದಿ ಸರ್ಕಾರಕ್ಕೆ ಇವತ್ತು ಬಹುಶಃ BJPಯ ಕೆಲವು ಅಂಧ ಭಕ್ತರು ಹೇಳುವಂಥ ಮಾತುಗಳನ್ನು ಕೇಳಿದರೆ ಬಹಳಷ್ಟು ನಮಗೆ ನಗು ಬರ್ತದೆ. ಇವತ್ತು BJP ಅಂಧ ಭಕ್ತರು ಹೇಳ್ತಾರೆ ಪೆಟ್ರೋಲಿಗೆ 100 ಅಲ್ಲ 200 ಆದರೂ ಕೂಡ ನಾವು ನರೇಂದ್ರ ಮೋದಿ ಸರ್ಕಾರವನ್ನು ಬಿಡುವುದಿಲ್ಲ, ನರೇಂದ್ರ ಮೋದಿಯನ್ನು ಬಿಡುವುದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ನಾನು ಅದೇ BJPಯ ಕಾರ್ಯಕರ್ತರ ಹಾಗೂ ನಾಯಕರ ಹತ್ರ ಹೇಳ್ತೇನೆ, ತಾವು 200 ಅಲ್ಲ 500 ಕೊಟ್ಟಾಕಿ, ಆದರೆ ನಿಮ್ಮಂಥ ಜನಸಾಮಾನ್ಯರಿದ್ದಾರೆ ಅವರಿಗೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲನ್ನು ದೊರಕಿಸುವಂಥ ಕೆಲಸವನ್ನು ಮಾಡಿ. ತಾಕತ್ತಿದ್ರೆ BJP ಕಾರ್ಯಕರ್ತರೇ, BJP ನಾಯಕರುಗಳೇ, ನೀವು 500 ರೂಪಾಯಿಯನ್ನು ಕೊಟ್ಟು ಪೆಟ್ರೋಲ್ ಹಾಕಿ, ಪೆಟ್ರೋಲ್ ಬೆಲೆಯನ್ನು ಇಳಿಸಿ ನೋಡುವ ನಿಮ್ಮಲ್ಲಿ ಎಷ್ಟು ನೈಜ BJP ನಾಯಕರು 500 ರೂಪಾಯಿಯನ್ನು ಕೊಟ್ಟು ಪೆಟ್ರೋಲ್ ಹಾಕುವಂಥ ತಾಕತ್ತಿದ್ದವರಿದ್ದಾರೆ ಅಂತ ನಾವು ಈ ಮೂಲಕ ತಮಗೆ ಸವಾಲನ್ನು ಹಾಕ್ತಾ ಇದ್ದೇವೆ. ಇನ್ನೊಂದು ವಿಚಾರವನ್ನು ಗಮನಿಸಬೇಕಾದ್ರೆ ಇವತ್ತು ಕೆಲವು ಅಂಧ ಭಕ್ತರು 200 ರೂಪಾಯಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದರೆ ಇನ್ನೊಂದು BJPಯ ಒಂದು ವಿಭಾಗ ಹೊರಬಂದಿದೆ. ಇವತ್ತು ಆ BJPಯ ವಿಭಾಗದವ್ರಿಗೆ ಏನಾಗಿದೆ ಅಂತ ಹೇಳಿದರೆ ಬಹುಶಃ ಪೈಲ್ಸಾದ ರೀತಿಯಾಗಿದೆ. ಯಾರಿಗೆ ಹೇಳಲಿಕ್ಕೂ ಅಲ್ಲ ಅವರ ಸಮಸ್ಯೆಯನ್ನು, ಅವರಿಗೆ ಅದನ್ನು ತೋರ್ಪಡಿಸಲಿಕ್ಕೂ ಅಲ್ಲ. ಈ ಮತದಾನದ ಮುಂಚೆ, ಚುನಾವಣೆಯ ಮುಂಚೆ BJP ಅತ್ಯಾಧೀನ ಅಂತ ಹೇಳಿ ಪ್ರಚಾರ ಮಾಡಿದವರಿಗೆ ಇವತ್ತು ಈ ಒಂದು ಬೆಲೆ ಏರಿಕೆಯ ಬಿಸಿಲು ತಟ್ಟುವ ಸಂದರ್ಭಗಳಲ್ಲಿ ಈ ಬಿಸಿ ತಟ್ಟಿದಾಗ ಇವರಿಗೆ ಹೊರಗೆ ಬಂದು ಹೌದು ನಮಗೂ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳಲಿಕ್ಕೆ ಇವರಿಂದ ಆಗ್ತಾ ಇಲ್ಲ ಅಂತ ನಾಚಿಕೆಗೇಡಿನ ಪರಿಸ್ಥಿತಿಯನ್ನು BJP ಸರ್ಕಾರನೇ ಇವತ್ತು ಹುಟ್ಟುಹಾಕಿದೆ. ಇದನ್ನು ನಾನು ಹೇಳ್ತಿಲ್ಲ, BJP ಪಕ್ಷದಲ್ಲಿ ಮನೆ ಮನೆಗೆ ಹೋಗಿ ಕೆಲಸವನ್ನು ಮಾಡಿದಂಥ, ಡೋರ್ ವರ್ಕ್ ಮಾಡಿದಂಥ BJPಯ ಕಾರ್ಯಕರ್ತರ ಬಾಯಿಂದ ಇವತ್ತು ಹೇಳ್ತಾ ಇರುವಂಥ ಪರಿಸ್ಥಿತಿ. ಇವತ್ತು ನಿಮ್ಮ ನೈಸರ್ಗಿಕ ತೈಲ ಇದರ ಮಿನಿಸ್ಟರ್ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳ್ತಾರೆ, ನಾವು ಪೆಟ್ರೋಲ್ಗೆ 100 ರೂಪಾಯಿಯನ್ನು ಮಾಡಿರುವಂಥದ್ದು ಜನಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಕೋವಿಡ್ ಸಂದರ್ಭಗಳಲ್ಲಿ ಜನಸಾಮಾನ್ಯರಿಗೆ ಸಹಾಯ ಆಗಬೇಕು, ಜನಸಾಮಾನ್ಯರಿಗೆ ಕಿಟ್ಗಳನ್ನು ಒದಗಿಸಬೇಕು, ಅದಕ್ಕೋಸ್ಕರ ನಾವು 100 ರೂಪಾಯಿ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರದ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ. ನಾನು ನೇರವಾಗಿ ಧರ್ಮೇಂದ್ರ ಪ್ರಧಾನ್ ಹತ್ರ ಪ್ರಶ್ನೆಯನ್ನು ಮಾಡ್ತೇನೆ, ನಿಜವಾಗ್ಲೂ ನಿಮಗೆ ಜನರ ಮೇಲೆ, ಈ ಒಂದು ಬಡ ಜನರ ಮೇಲೆ ನಿಮಗೆ ಆಸಕ್ತಿ ಇದ್ದದ್ದಂತ ಆದರೆ ತಾವು ಯಾಕೆ ಈ ಕೋವಿಡ್ ಸಂದರ್ಭಗಳಲ್ಲಿ ನೂತನವಾಗಿ ಸಂಸದ ಭವನವನ್ನು ಕಟ್ಟಲಿಕ್ಕೆ ಹೊರಟ್ರಿ? ತಾವು ಯಾಕೆ ಭಾರತೀಯ ಜನತಾ ಪಾರ್ಟಿಯ ಅಷ್ಟೊಂದು ದೊಡ್ಡ ಕಚೇರಿಯನ್ನು ಕಟ್ಟಿದ್ರಿ? ನಿಮಗೆ ತಾಕತ್ತಿರ್ತಿದ್ರೆ, ಬಡ ಜನರ ಮೇಲೆ ಕಾಳಜಿ ಇರ್ತಿದ್ರೆ ನೀವು ಬಡ ಜನರಿಗೆ ಸಹಾಯವನ್ನು ಮಾಡ್ತಿದ್ರೆ ಹೊರತಾಗಿ BJP ಕಚೇರಿಯನ್ನು ನೀವು ಕಟ್ತಿರಲಿಲ್ಲ ಅಂತ ಹೇಳುವುದನ್ನು ನೇರವಾಗಿ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಬಹುಶಃ ಕೊನೆಯದಾಗಿ ನಾನೊಂದು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗದೆ ಕೊನೆಯದಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಈ ದೇಶದ ರಾಷ್ಟ್ರಪಿತಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು 3 ವಿಚಾರಗಳನ್ನು ಕೊಟ್ಟು ಹೋದರು. ತಮ್ಮ 3 ವಿಚಾರಗಳು: ಕೆಟ್ಟದ್ದನ್ನು ಮಾತಾಡಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಹೇಳಬೇಡ ಅಂತ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಇವತ್ತು ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಅದನ್ನು ತಪ್ಪಾಗಿ ಅರ್ಥೈಸಿದ್ದಾರೆ. ಜನರು ಎಷ್ಟೇ ಬೊಬ್ಬೆಡಿ ನೀವು ಕೇಳಬೇಡಿ, ಜನರು ಎಷ್ಟೇ ರೋಡಿಗೆ ಬಂದು ಪ್ರತಿಭಟನೆ ಮಾಡಿ ನೀವು ನೋಡಬೇಡಿ, ಜನರು ನೀವು ಅವ್ರ ಕಷ್ಟವನ್ನು ಹೇಳ್ತಾ ಬರಲಿ, ನೀವು ಮಾತಾಡಬೇಡಿ. BJPಯವರೇ ಅತಿ ಹೆಚ್ಚು ಕಾಲ ನಿಮ್ಮ ಈ ಒಂದು ಅಪರನ್ನು ಅರ್ಥ ಮಾಡಿಕೊಂಡ ತಪ್ಪು ಅರ್ಥಗಾರಿಕೆ ಅತಿ ಹೆಚ್ಚು ಸಮಯ ಇರುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇಡೀ ಭಾರತದಿಂದಲೇ ಕಿತ್ತು ಒಗೆಯುವಂಥ ಕೆಲಸವನ್ನು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಮುಂದೆ ಬರುವಂಥ ನಿಮ್ಮ ಅಧಿಕಾರದ ಈ ಅಧಿಕಾರ ಕೊನೆಯ ಅಧಿಕಾರ ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ನಮ್ಮ ಈ ಒಂದು ಉತ್ತಾರಪೇಟೆ 300 ಗ್ರಾಮ ವ್ಯಾಪ್ತಿಯ ಒಟ್ಟು 300 ಒಂದು ಪಂಚಾಯತ್ ವ್ಯಾಪ್ತಿಯ ಪೆಟ್ರೋಲ್ ಬಂಕಿನ ಒಂದು ಪ್ರತಿಭಟನೆ ರೀತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಈ ಒಂದು ಗ್ರಾಮ ಸಮಿತಿ 300 ಅಜೀಜ್ ಅವರೇ, ಹಾಗೆ ನಮ್ಮ ಈ ಪಕ್ಷದ ಎಲ್ಲ ನಮ್ಮ ಮುಖಂಡರುಗಳೇ, ಹಾಗೆ ನಮ್ಮ ಸೇರಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಅಭಿಮಾನಿ ವರ್ಗಗಳೇ, ಸಾರ್ವಜನಿಕ ಬಂಧುಗಳೇ, ನಾನು ಮೊದಲಿಗೆ ಒಂದು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಂಥ ಒಂದು ಕೆಟ್ಟ ಸರ್ಕಾರ, ಇಂಥ ಒಂದು ದುರ್ಬಲ ಸರ್ಕಾರ, ಇಂಥ ಒಂದು ಮಾನ್ಯ ಮರ್ಯಾದೆ ಇಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಇದ್ದರೆ ಅದು BJPಯ ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕೆಂದರೆ
ನಾನು ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತಿದ್ದೇನೆ, ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಇಂಥ ಒಂದು ದುರ್ಬಲ ಒಂದು ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕೆಂದರೆ ಇದು ನಾವು ಈ ಒಂದು ಕಾಣ್ತಾ ಇದ್ದೇವೆ, ಈ ಒಂದು ಸಂದರ್ಭದಲ್ಲಿ ಇವರಿಗೆ ಕೇವಲ ಅನೇಕ ಆಶ್ವಾಸನೆ ಕೊಟ್ಟರು. ಯಾವುದು ಒಂದು ಪೂರ್ವಯೋಜಿತ ಯಾವ ಯೋಜನೆ ಇವರ ಹತ್ರ ಇಲ್ಲ. ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ. ಇದು ಕಾಣ್ತಾ ಇದೆ ಯಾವುದು ಈ ಕೊರೋನಾ ಈ ದೇಶದ ಇಡೀ ಒಂದು ಜಗತ್ತಿನಲ್ಲಿ ಭಾರತದಲ್ಲಿ ಇದು ನಂಬರ್ 1. ಭಾರತ ದೇಶದಲ್ಲಿ ಅನೇಕ ಜನರ ಒಂದು ನಂಬರ್ 1 ಆಗಿ ಒಂದು ಪ್ರಾಣ ತೆತ್ತ ದೇಶ ಇದ್ದರೆ ಅದು ಭಾರತ ದೇಶ ಅಂತ ಹೇಳಿ ಇಚ್ಛೆಪಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಇದೆ. ಇದಕ್ಕೆ ಯಾವ ಒಂದು ಮೂಲ ಸೌಕರ್ಯ ಮಾಡಿಲ್ಲ ಇವರು. ಒಂದು ಬೆಡ್ ಇಲ್ಲ, ಒಂದು ಆಸ್ಪತ್ರೆ ಮೂಲ ಸೌಕರ್ಯ ಇಲ್ಲ, ಮತ್ತು ಆಕ್ಸಿಜನ್ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಅವಸ್ಥೆ ನೋಡಬೇಕಿತ್ತು. ಪಾಪ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ದೇಶವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಯಾರು ಇವರ ಈ ದುರ್ಬಲ ಇದಕ್ಕೆ ಸುಪ್ರೀಂ ಕೋರ್ಟ್ ಚಾರ್ಜ್ ಕೊಟ್ಟಿತ್ತು. ಯಾರಿಗೆ? ಈ BJP ಮೋದಿ ಸರ್ಕಾರಕ್ಕೆ. ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಈ ಲಸಿಕೆ ಇವರಿಗೆ ಪರದೇಶಕ್ಕೆ ಲಸಿಕೆ ಉಂಟು. ಇಷ್ಟು ಜನ ಸಾಯುವಾಗ ಲಸಿಕೆ ಕೊಟ್ಟು ಯೋಗ್ಯತೆ ಇವರಿಗೆ ಇಲ್ಲ. ಇವರಿಗೆ ಪ್ರಚಾರಕ್ಕೆ ಬೇಕಾಗಿ ಹೊರದೇಶಕ್ಕೆ ಲಸಿಕೆ ಹಚ್ತಾರೆ. ಈಗ ನಮ್ಮಲ್ಲಿಲ್ಲ. ಇದು ಇವರಿಗೆ ನಾಚಿಕೆಯ ವಿಷಯ ಇವರಿಗೆ. ಮತ್ತು ಇನ್ನೊಂದು ವಿಚಾರ ಹೇಳಿಕೆ, ಇವರ ಇತಿಹಾಸದ ಪುಟಕ್ಕೆ ಸೇರಲಿಕ್ಕೆ ಹೋಗುವವರು ಯಾರು? ಈ BJP ಅವರು ಪಾರ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸಂಸತ್ ನಮಗೆ ಕೂತಲ್ಲಿ ಸಂಸತ್ ಇಲ್ವಾ? ಇಷ್ಟು ಸಾವಿರ ಗಟ್ಟಲೆ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಈ ಕಷ್ಟದ ಕೊರೋನಾ ಆ ಹಣವನ್ನು ನಮ್ಮ ಒಂದು ಜೀವ ಇದ್ರೆ ಅಲ್ಲ ನಮಗೆ ಜೀವನ ಅದೇ ಇಲ್ಲ. ಇದು ನಮಗೆ ಜೀವನ ಕೊಡಲಿಕ್ಕೆ ಇವಾಗ ಯೋಗ್ಯತೆ ಇಲ್ಲ. ಯಾರಿಗೆ? ಈ ಮೋದಿ ಸರ್ಕಾರಕ್ಕೆ. ಪೆಟ್ರೋಲ್ ಬೆಲೆ ಒಂದು ನಮ್ಮ ನೆರೆ ರಾಜ್ಯ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇಲ್ಲಿ 53 ರೂಪಾಯಿ 1 ಲೀಟರಿಗೆ, ಇಲ್ಲಿ 100 ರೂಪಾಯಿ. ಇದು ಇವತ್ತು ಅಚ್ಚೇ ದಿನ. ಯಾವುದು? ಮೋದಿ ಸರ್ಕಾರ ಅಚ್ಚೇ ದಿನ ಇದು. ಯಾವುದು? ಈ 100 ರೂಪಾಯಿ. ಇದು ಪೆಟ್ರೋಲ್ ಡೀಸೆಲ್ ಅಲ್ಲ, ಇಡೀ ಗ್ಯಾಸ್ ಇರ್ಬೋದು, ದಿನಸಿ ಇಲ್ಲಾಗಿ 450 UP ಸರ್ಕಾರದ ಸಂದರ್ಭದಲ್ಲಿ ಇತ್ತು. ಈಗ 850. ಒಂದು ಯಾವ ಜೀವನ ಸಾಮಾನ್ಯ ಅವಶ್ಯಕ ಸಾಮಾನು ಇರ್ಬೋದು, ಅದಕ್ಕೆ ಯಾರು ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಇದು ಕಬ್ಬಿನ ಕಡಲೆ ಆಗಿದೆ. ಪ್ರತಿಯೊಂದು ವಸ್ತು ಪೆಟ್ರೋಲ್ ಡೀಸೆಲ್ ಅಲ್ಲ, ಗ್ಯಾಸ್ ಅಲ್ಲ, ಯಾವುದೇ ಒಂದು ಕರೆಂಟ್. ಮತ್ತು ಇನ್ನೊಂದು, ಈ ಕೊರೋನಾ ಸಂದರ್ಭದಲ್ಲಿ ರೈತರಿಗೆ ಮಾಡೋದು ಅನ್ಯಾಯ ಅಲ್ಲ. ಇದು ದರ ಏರಿಕೆ, ವಿದ್ಯುತ್ ದರ ಏರಿಕೆ ಈ ಸಂದರ್ಭದಲ್ಲಿ ಕಷ್ಟದಲ್ಲಿದೆ. ನಮ್ಮ ರೈತರು ಬೆನ್ನೆಲುಬು ನಮ್ಮ ಈ ದೇಶದ. ಅವರಿಗೆ ಅವರು ಇಲ್ಲಿ ಡೆಲ್ಲಿಯಲ್ಲಿ ಅವರ ಅಕ್ಕಿಗೆ ಬೇಕಾಗಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಕೇಳುವ ಹಕ್ಕಿಲ್ಲ ಇವರಿಗೆ. ಧೈರ್ಯ ಏನು ಗೊತ್ತುಂಟಾ? ಅಂಬಾನಿ ಅದಾನಿಯವರ ನಂತರ ಈ ಮಿಷಿನ್ ಉಂಟಲ್ಲ, ಓಟಿನ ಮಿಷಿನ್, ಅದರಲ್ಲಿ ಒಂದು 150 ಜನ ಅವರು ಗೆಲ್ಲುವ ವ್ಯವಸ್ಥೆ ಮಾಡ್ತಾರೆ. ಇವರು ಏನು ಮಾಡಿದ್ರೆ ಆಗ್ತದೆ? ಧೈರ್ಯ ಇವರಿಗೆ ಇದು. ಬಂಧುಗಳೇ, ನಾನು ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ. ಯಾವುದೇ ಕಷ್ಟದ ಸಂದರ್ಭದಲ್ಲೂ ದೇಶವನ್ನು ಒಂದು ದೊಡ್ಡ ರೀತಿಯಲ್ಲಿ ಮನಮೋಹನ್ ಸಿಂಗ್ UP ಸರ್ಕಾರ ಇದ್ದಾಗ ನಮ್ಮ ಇಡೀ ಜಗತ್ತಿನಲ್ಲಿ ಒಂದು ಆರ್ಥಿಕ ಕುಸಿತ ಕಂಡಿದ್ದರೆ ಅದು ಇಡೀ ಜಗತ್ತಿನಲ್ಲಿ ಕುಸಿತ ಇಲ್ಲದ ದೇಶ ಇದ್ದರೆ ಅದು ಭಾರತ ದೇಶ. ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಒಂದು ಸರ್ಕಾರ ನಡೆಯಿತು. ಎಷ್ಟು ಚಂದದ ಸರ್ಕಾರ, ಎಷ್ಟು ಒಂದು ಜಾತ್ಯತೀತವಾಗಿ ಹಿಂದೂ ಮುಸ್ಲಿಂ ಕ್ರಿಸ್ತರು ಎಲ್ಲರೂ ಒಂದು ನೆಮ್ಮದಿಯಿಂದ ಒಂದು ಅಣ್ಣ ತಮ್ಮನ ಒಂದು ಇದ್ದ ಸರ್ಕಾರ ಇದ್ದರೆ ಅದು ಮೋದಿ ಸರ್ಕಾರ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ? ಯಾರು? BJP ಅವರು ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರನ್ನು ಒಡೆದು ಇವರು ಓಟನ್ನು ಗಿಟ್ಟಿಸಿಕೊಂಡು ಇವರಿಗೆ ಯಾವ ದೇಶದ ಅಭಿವೃದ್ಧಿ ಬೇಡ. ಇದು ಜಾತಿಯಾದ ನಮ್ಮ ಒಂದು ಹಿರಿಯವರಿದ್ದರು ಇಲ್ಲಿ ಈ ಭಾರತ ದೇಶದಲ್ಲಿ ಅಣ್ಣ ತಮ್ಮಂದಿ, ಅದನ್ನು ಸಹ ಹೊಡೆದಾಯಿತು ಇವರು. ಇದು ನಾನೊಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೇನೆ. ಭಾರತ ದೇಶ ಇದು ಪುಣ್ಯದ ಮಣ್ಣು. ಇಲ್ಲಿ ಜಾತೀಯವಾದ ದೇಶ. ಈ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ನಮ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಷ್ಟು ಜನ ತ್ಯಾಗ ಮಾಡಿದರು. ಅವರು ಇಂಡಿಯನ್ ಗೇಟಲ್ಲಿ ಹೋಗಿ ನೋಡಲಿ, ಎಷ್ಟು ಮುಸ್ಲಿಮರ ಒಂದು ಪ್ರಾಣ ತ್ಯಾಗ ಮಾಡಿದ ಹೆಸರಿದೆ. ಅದನ್ನು ಇವತ್ತು BJP ಅವರು ನೋಡಲಿ ಹೋಗಿ. ಆದ ಕಾರಣ ನಾನು ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ.
ಇವರಿಗೆ ಒಂದು ಪಾಪದವರಿಗೆ ಒಂದು ಅರ್ಧ ಇಂಚು ಒಂದು ಜಾಗ ಕೊಡೋ ಯೋಗ್ಯತೆ ಇವರಿಗಿದೆ. ಇಷ್ಟರ ಕೊಟ್ಟಿದ್ದಾರೆ. ಯಾವುದು ದೇವರಾಜ ಅರಸರಿಂದ ಹಿಡಿದು ಎಸ್ ಎಂ ಕೃಷ್ಣ ಹಿಡಿದು ನಮ್ಮ ಸಿದ್ದರಾಮಯ್ಯ ಹಿಡಿದು ಎಲ್ಲರಿಗೆ ಒಂದು ಹಕ್ಕುಪತ್ರ ಕೊಟ್ಟ ಇದ್ದ ಸರ್ಕಾರ ಇದ್ದರೆ ಒಂದು ನಮ್ಮ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ. ಹಾಗೆ ದೇಶದಲ್ಲಿ ಒಂದು ಅಣ್ಣ ತಮ್ಮನ ನೆಮ್ಮದಿಯಿಂದ ಕೊಟ್ಟ ನಾವು ವಿರೋಧ ಪಕ್ಷವಾಗಿ ಇನ್ನೂ ಹೋರಾಟ ಮಾಡಲಿಕ್ಕಿದೆ. ಅದನ್ನೆಲ್ಲರೂ ನಾವು ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಒಟ್ಟಿಗೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿಕೊಂಡು ಈ ಕೊರೋನಾ ಮುಗಿದ ಕೂಡಲೇ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುವಂತ ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧಿಕ್ಕಾರ 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 ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಆತ್ಮೀಯ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಮುನ್ನೂರು ವಲಯ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಕೇಂದ್ರ ಸರ್ಕಾರದ ಜನ ವಿರೋಧಿ ಪ್ರತಿಭಟನೆಯಲ್ಲಿ ಇರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಸೇರಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಹಾಗೂ ಊರವರೇ, ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರ್ತಾ ಇದೆ. ಬಿಜೆಪಿ ಸರ್ಕಾರ ಯಾವಾಗ ಈ ದೇಶದಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದೆಯೋ ಅವತ್ತಿನ ಇಂದಿನ ತನಕ ಜನ ವಿರೋಧಿ ಚಟುವಟಿಕೆ ಮತ್ತು ಜನ ವಿರೋಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಮಧ್ಯೆ ಕೋಮು ದೇಶವನ್ನು ಹಬ್ಬಿಸಿಕೊಂಡು ಬಂದಂತಹ ಈ ಜನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇವತ್ತು ಮೋದಿ ಅಂಧ ಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಾ ಇದ್ದಾರೆ, ನಮಗೆ 100 ಅಲ್ಲ 300 ರೂಪಾಯಿ ಆದರೂ ಕೂಡ ನಾವು ಡೀಸೆಲ್ ಮತ್ತು ಪೆಟ್ರೋಲ್ನ ಹಾಕಿಸ್ತೇವೆ ಎಂದು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಓ ಮೋದಿ ಅಂಧ ಭಕ್ತರೇ, ನೀವು ನಿಮಗೆ ಸಪ್ರೇಟಾಗಿ ಒಂದು ಪೆಟ್ರೋಲ್ ಬಂಕನ್ನು ನೀವು ರಚನೆ ಮಾಡಿ ಸ್ಥಾಪನೆ ಮಾಡಿ ಬಡ ಜನತೆಗೆ ಮತ್ತೊಂದು ಪೆಟ್ರೋಲ್ ಬಂಕನ್ನು ಸ್ಥಾಪನೆ ಮಾಡಿ ನಮಗೆ ಈ ದೇಶದಲ್ಲಿ 40ರಿಂದ 50 ರೂಪಾಯಿಗೆ ನೀಡುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ಗೆ 32 ರೂಪಾಯಿ ಆದರೆ ಕೇವಲ 5 ರೂಪಾಯಿ 63 ಪೈಸೆ ಆ ಕ್ರೂಡ್ ಆಯಿಲನ್ನು ಶುದ್ಧೀಕರಣ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲನ್ನು ತಯಾರು ಮಾಡುವಂಥ ವೆಚ್ಚ ತಗ್ಗಿಸ್ತದೆ ಹೊರತು ಅದಕ್ಕೆ 40 ರೂಪಾಯಿ ಕೂಡ ವೆಚ್ಚ ಇವತ್ತು ಈ ದೇಶದಲ್ಲಿ ಆಗ್ತಾ ಇಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಇವತ್ತು ಈ ದೇಶದಲ್ಲಿ 40 ರೂಪಾಯಿಗೆ ಡೀಸೆಲ್ ಮತ್ತು ಪೆಟ್ರೋಲು ಸಿಗುವಂಥ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಸಂಚೂರಿ 100 ರೂಪಾಯಿಗೆ ಮಾಡಿದಂಥ ಕೇಂದ್ರ ಜನ ವಿರೋಧಿ ಸರ್ಕಾರಕ್ಕೆ ತೊಡಗಬೇಕು ಮತ್ತು ಈ ದೇಶದಲ್ಲಿ ಒಂದು ನಿಮಿಷ ಕೂಡ ಆಡಳಿತವನ್ನು ನಡೆಸಲು ನಾಲಾಯಕ್ ಸರ್ಕಾರ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಜಾಸ್ತಿ ಬೆಲೆ ಆಗಿರೋದು ಮಾತ್ರವಲ್ಲ, ನಾವು ದಿನಬಳಕೆ ಆಹಾರ ಧಾನ್ಯಗಳನ್ನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂತಹ ಎಣ್ಣೆ ಆಗಿರ್ಬೋದು ಮತ್ತಿತರ ದವಸ ಧಾನ್ಯಗಳಾಗಿರ್ಬೋದು ಇದರ ದರ ಗಗನಕ್ಕೇರ್ತಾ ಇದೆ. ಯಾರು ಕೂಡ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಪ್ರಿಯ ನನ್ನ ಸಹೋದರರೇ, ಇದನ್ನು ನಾವು ಇವತ್ತು KPCC ವತಿಯಿಂದ ಜಿಲ್ಲಾ ಮಟ್ಟ ಮತ್ತು ಬ್ಲಾಕ್ ಮಟ್ಟ ಮತ್ತು ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಸಾರ್ವತ್ರಿಕವಾಗಿ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ದೇಶದ ಮೂಲೆ ಮೂಲೆಯಲ್ಲಿ ರಸ್ತೆಗಿಳಿದು ಹೋರಾಟವನ್ನು
ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಲು ನಾವು ಸನ್ನದ್ದಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ನಾವು 25 ಮಂದಿ ಎಂಪಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಯಾರಿಗೆ ಒಬ್ಬರಿಗೂ ಕೂಡ ಮಾತಾಡುವಂಥ ತಾಕತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆಯಾದಂತಹ ಜನಪ್ರತಿನಿಧಿಯಾದಂಥ ಎಂಪಿಗೆ ತಾಕತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಇವತ್ತು ಯಾವುದೇ ಒಂದು ಸಮುದಾಯವನ್ನು ಇಟ್ಟು ಸಮುದಾಯವನ್ನು ಕೋಮು ದ್ವೇಷವನ್ನು ಹಬ್ಬಿಸಿ ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಈ ಜಿಲ್ಲೆಯ ಎಂಪಿಗೆ ತಾಕತ್ತಿದ್ರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ದಿನಬಳಕೆಯ ವಸ್ತುಗಳ ದರವನ್ನು ಹೆಚ್ಚಿಸಿದಂಥ ಸಂದರ್ಭದಲ್ಲಿ ಮಾತಾಡುವಂಥ ತಾಕತ್ತು ಈ ಜಿಲ್ಲೆಯ ಎಂಪಿ ನಳಿನ್ ಕುಮಾರ್ ಕಟೀಲ್ರಿಗೆ ಇಲ್ಲ ಎಂದ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಆದ್ದರಿಂದ ನಾವಿವತ್ತು ಸಾರ್ವತ್ರಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲನ ಹೊಂದಿಸಿ ನನ್ನ ಭಾಷಣ